ಸಾಮಾನ್ಯವಾಗಿ ಬಸ್ ತಂಗುದಾಣಗಳು ಪ್ರಯಾಣಿಕರಿಗೆ ನೆರಳಿನ ಆಸರೆಯಾಗಿರುತ್ತವೆ. ಆದರೆ ಮಂಗಳೂರು ನಗರದ ಹೊರವಲಯದ ಗುರುಪುರ ಸಮೀಪದ ಬಂಡಸಾಲೆಯಲ್ಲಿ ನಿರ್ಮಾಣಗೊಂಡಿರುವ ಈ ಬಸ್ ತಂಗುದಾಣ ಮಾತ್ರ ತನ್ನ ವಿಶಿಷ್ಟವಾದ ವಿನ್ಯಾಸದಿಂದ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಬಸ್ಸೇ ಬಸ್ಸು ತಂಗುದಾಣ, ಗುರುಪುರದಲ್ಲೊಂದು ಹೊಸ ಪ್ರಯೋಗ. ಗುರುಪುರ ಬಂಡಸಾಲೆ ಬಸ್ ತಂಗುದಾಣಕ್ಕೆ ವಿನೂತನ ವಿಶಿಷ್ಟ ರೂಪ. ಸ್ಥಳೀಯ ಯುವಕರ ಬಳಗ ವಿ2 ಗೈಸ್ ವತಿಯಿಂದ ಹೊಸ ಕೊಡುಗೆ. ಮಂಗಳೂರು ಮೂಡ್ಬಿದ್ರೆ ಹೆದ್ದಾರಿಯ ಗುರುಪುರ ಬಂಡಸಾಲೆ ಎಂಬಲ್ಲಿ ಇದೀಗ ವಿನೂತನ ಬಸ್ ತಂಗುದಾಣವೊಂದು ನಿರ್ಮಾಣವಾಗಿದೆ. ಬಸ್ನ ಮಾದರಿಯಲ್ಲೇ ನಿರ್ಮಿಸಲಾದ ಈ ಬಸ್ ತಂಗುದಾಣವನ್ನ ಸ್ಥಳೀಯ ವಿ2 ಗೈಸ್ ಯುವ ಬಳಗ ಹೊಸ ಕಲ್ಪನೆಯೊಂದಿಗೆ ರೂಪಿಸಿದೆ. ನಿಜವಾದ ಬಸ್ನಂತೆ ಕಾಣುವ ಈ ತಂಗುದಾಣ ಪ್ರಯಾಣಿಕರಿಗಷ್ಟೇ ಅಲ್ಲ, ಸಾರ್ವಜನಿಕರನ್ನ ಕೂಡ ಆಕರ್ಷಿಸ್ತಾ ಇದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ತಂಗುದಾಣ ಆಧುನಿಕ ಹಾಗೂ ಆಕರ್ಷಕವಾದ ವಿನ್ಯಾಸವನ್ನ ಹೊಂದಿದೆ. ಇದು ಕೇವಲ ಬಸ್ ತಂಗುದಾಣವಲ್ಲ. ಇಲ್ಲಿ ಬಸ್ ಕಾಯುವವರಿಗಾಗಿ ಕುಡಿಯುವ ನೀರು, ಫಸ್ಟ್ ಏಡ್ ಬಾಕ್ಸ್ ಮತ್ತು ಗ್ರಂಥಾಲಯ ಸೌಲಭ್ಯ, ಬೆಳಕಿಗಾಗಿ ಸೋಲಾರ್ ಲೈಟ್ಗಳು ಮತ್ತು ಕಣ್ಗಾವಲಿಗಾಗಿ ಸಿಸಿ ಕ್ಯಾಮೆರಾಗಳು ಕೂಡ ಇವೆ. ನಮ್ಮ ವಿ2 ಗೈಸ್ಗೆ ಯಾವುದಾದರೊಂದು ವಿಭಿನ್ನವಾದ ಸೇವೆಯನ್ನ ಸಮಾಜಕ್ಕೆ ಅರ್ಪಿಸುವ ಉದ್ದೇಶವಿತ್ತು. ಆಗ ನಮ್ಮ ಕಣ್ಣಿಗೆ ಬಿದ್ದದ್ದೇ ಈ ಬಸ್ ತಂಗುದಾಣ. ಈ ಬಸ್ ತಂಗುದಾಣ 3-4 ವರ್ಷಗಳಿಂದ ಪಾಳು ಬಿದ್ದಿತ್ತು. ಯಾರೂ ಕೂಡ ಈ ಬಗ್ಗೆ ಗಮನವನ್ನ ಹರಿಸಿರಲಿಲ್ಲ. ಹಾಗಾಗಿ ನಾವು ಈ ಬಸ್ ತಂಗುದಾಣಕ್ಕೆ ಹೊಸ ರೂಪವನ್ನ ನೀಡಲು ನಿರ್ಧರಿಸಿ ಈ ಯೋಜನೆಯನ್ನ ಕೈಗೆತ್ತಿಕೊಂಡೆವು ಎನ್ನುತ್ತಾರೆ ವಿ2 ಗೈಸ್ನ ಪ್ರೇಮನಾಥ್ ಅವರು. ಈ ಗುರುಪುರದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ನಾವೇನಾದರೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕೆಂಬುದು ನಮ್ಮೆಲ್ಲರ ಕನಸಾಗಿತ್ತು. ನಮ್ಮ ಎಲ್ಲ ಬಳಗ ಸೇರಿ ನಾವೊಂದು ಯೋಚನೆ ಮಾಡಿದ್ವಿ. ಇಲ್ಲಿ ಬಸ್ ತಂಗನ 3-4 ವರ್ಷದಿಂದ ಪಾಲು ಬಿದ್ದಿತ್ತು. ಯಾವುದೇ ಗಮನ ಪಂಚಾಯತಿ ಅಥವಾ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಇಲ್ಲ. ಆಗ ನಾವು ಇದಕ್ಕೇನು ವಿಭಿನ್ನ ರೀತಿಯಲ್ಲಿ ನಾವೊಂದು ಇದಕ್ಕೆ ಸಮಾಜಕ್ಕೆ ಕೊಡುವ ಎಂಬ ಉದ್ದೇಶದಿಂದ ಒಂದು ಕಲ್ಪನೆ, ಯಾರು ಊಹಿಸದ ಕಲ್ಪನೆಯಲ್ಲಿ ಇದನ್ನು ಮಾಡಿ ಮುಗಿಸಬೇಕೆಂಬುದು ಉದ್ದೇಶವಾಗಿತ್ತು. ಅದರಲ್ಲಿ ನಾವು ಯಶಸ್ವಿಯಾಗಿದ್ವಿ. ಇದರಲ್ಲಿ ಸಿಸಿ ಕ್ಯಾಮರಾ ಮತ್ತು ಫಸ್ಟ್ ಏಡ್ ಬಾಕ್ಸ್, ಕುಡಿಯುವ ನೀರು, ಆಮೇಲೆ ಗ್ರಂಥಾಲಯ ಎಲ್ಲ ಇದೆ. ಹಿಂದೆ ಇದೇ ಸ್ಥಳದಲ್ಲಿದ್ದ ಬಸ್ ತಂಗುದಾಣ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯ ಒದಗಿಸುತ್ತಿರಲಿಲ್ಲ. ಈಗ ಹೊಸ ರೂಪದಲ್ಲಿ ನಿರ್ಮಾಣಗೊಂಡಿರುವ ಬಂಡಸಾಲೆ ಬಸ್ ತಂಗುದಾಣ ಸ್ಥಳದ ಸೌಂದರ್ಯವನ್ನ ಹೆಚ್ಚಿಸುವುದರ ಜೊತೆಗೆ ಪ್ರಯಾಣಿಕರಿಗೆ ಉತ್ತಮವಾದ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಬಸ್ ತಂಗುದಾಣ ನಿರ್ಮಿಸಲು ಬಹಳಷ್ಟು ಕಷ್ಟಪಟ್ಟಿದ್ದೇವೆ. ಬಸ್ ತಂಗುದಾಣ ಇರುವ ಜಾಗವು ನೀರು ಹರಿಯುವ ತಾಣವಾಗಿದ್ದು ಸುಮಾರು 12 ಅಡಿ ಆಳವಿತ್ತು. ಈ ಹೊಂಡವನ್ನು ತುಂಬಿಸಲು ಬಹಳಷ್ಟು ಖರ್ಚಾಗಿತ್ತು ಎಂದು ವಿ2 ಗೈಸ್ ಸದಸ್ಯರು ತಿಳಿಸಿದ್ದಾರೆ. ಕಾನ್ಸೆಪ್ಟ್ ಅಂದ್ರೆ ನಮ್ಗೆ ನಾರ್ಮಲ್ ಬಸ್ ಸ್ಟ್ಯಾಂಡ್ ಬೇಡ. ನಮ್ದು ಪ್ಲಾನ್ ಇರುವುದಾಗಿ ವಿ2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುದು. ನಾವು ಯಾವ್ದು ಮಾಡಿದ್ರೆ ಕೂಡ ಸ್ವಲ್ಪ ವಿಭಿನ್ನ ಬೇಕಂತ ನಾವು ಇದ್ ಮಾಡುದು. ಹಾಗೆ ನಮ್ದು 10 ಜನರ ತಂಡ ಕೂಡ ಕೂತ್ಕೊಂಡು ಇದರ ಬಗ್ಗೆ ಯಾವ ರೀತಿಯಲ್ಲಿ ಮಾಡೋದು, ಒಂದು 2-3 ಐಡಿಯಾ ಇದ್ ಮಾಡಿದ್ವಿ. ಇದರಲ್ಲಿ ಕೂಡ ಡಿಸೈನ್ ಅಲ್ಲಿ 2-3 ಡಿಸೈನ್ ಇತ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಒಂದು 3ನೇ ಡಿಸೈನ್ ಫೈನಲ್ ಮಾಡಿದ್ವಿ. ಹಾಗೆ ಕೆಲವು ಡಿಸೈನ್ ಅಲ್ಲಿ ಓಕೆ ಒಟ್ಟಾಗಿ ಕೂತು ಹೇಗೆ ಮಾಡೋದು ಅಂತೇಳಿ ಪ್ಲಾನಿಂಗ್ ಮಾಡಿ ನಂತರ ಇದು ಫೈನಲ್ ಡಿಸೈನ್ ಆಗಿ ಈ ಬಸ್ ಅನ್ನು ಮಾಡಿ ಒಂದು ಬಸ್ ಸ್ಟ್ಯಾಂಡ್ ಇದು ಮಾಡಿದ್ರು. ಕೆಲಸ ಅಂದ್ರೆ ಇದರ ಕೆಲಸ ಮಾಡಿದ್ರು ಹೊರಗಡೆಯಿಂದ ಬರ್ತಾ ಇದ್ರು. ಮತ್ತೆ ಇದರ ಗಾರ್ಡನ್ ಕೆಲಸ ಮತ್ತೆ ಇದಕ್ಕೆ ಬೇಕಾದ ಎಲ್ಲ ಕೆಲಸವನ್ನು ಹುಡುಗರೆ ಮಾಡಿದ, ಎಲ್ಲ ಹುಡುಗರೆ, ಬೇರೆ ಯಾವುದು ಹೊರಗಿನಿಂದ ಅಂತಂದಿಲ್ಲ. ಮತ್ತೆ 2 ಮೇಸ್ತ್ರಿ ಬರ್ತಾ ಇದ್ರು, ಮತ್ತೆ ನಮ್ಮ ಹುಡುಗರು ಸೇರಿ ಮಾಡ್ತಾ ಬಂದ್ರು. ಅಂದ್ರೆ ಇದು ನೇಚರ್ಗೋಸ್ಕರ, ಅಂದ್ರೆ ಪ್ರಕೃತಿ ಸ್ವಲ್ಪ ಉಳಿಸ್ಬೇಕು, ನೀರನ್ನು ಉಳಿಸ್ಬೇಕೆಂಬ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿದ್ದೇವೆ. ಮತ್ತೆ ಸ್ಮೋಕು, ಡ್ರಿಂಕ್ಸ್ ನಾಟ್ ಅಲೌಡ್. ನಾವೀಗ ಈ ಬಸ್ಸಿಗೆ ಶೀಟ್ ಇದ್ದು ಹಾಕುವಂತ ಒಂದು ಯೋಜನೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಮೊದಲೇ ಇತ್ತು ಪ್ಲಾನಿಂಗ್. ಸ್ವಲ್ಪ ನಮ್ಗೆ ಈಗ ಇನೋಗ್ರೇಷನ್ ಸ್ವಲ್ಪ ಮಾಡಬೇಕು ಗಡಿಬಿಡಿಯಲ್ಲಿ, ಮತ್ತೆ ಸ್ವಲ್ಪ ಬಜೆಟ್ ವೈಸ್ ನಮ್ಗೆ ಹಾಗೆ ನೋಡ್ಕೊಂಡು ನಾವು ನೆಕ್ಸ್ಟಿಗೆ ಪ್ಲಾನ್ ಅಲ್ಲಿ ಇದ್ದೇವೆ ನಾವು ಶೀಟ್ ಎಲ್ಲ ಹಾಕುವ.
ಸಾಮಾಜಿಕ ಕಾಳಜಿ ಮತ್ತು ಸೃಜನಾತ್ಮಕ ಚಿಂತನೆ ಒಂದಾದಾಗ ಸಾರ್ವಜನಿಕ ಸ್ಥಳಗಳು ಹೇಗೆ ಆಕರ್ಷಣೆಯ ಕೇಂದ್ರವಾಗಬಹುದು ಎಂಬುದಕ್ಕೆ ಬಂಡಸಾಲೆಯ ಈ ಬಸ್ ಮಾದರಿಯ ತಂಗುದಾಣವೇ ಉತ್ತಮವಾದ ಉದಾಹರಣೆಯಾಗಿದೆ. ಎಲ್ಲಾ ಸಂಘ ಸಂಸ್ಥೆಗಳಿಗೆ ಇದು ಮಾದರಿಯಾಗಿದೆ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕೂಡಲ ನ್ಯೂಸ್ 24x7 ಮಂಗಳೂರು.